ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆಯಲ್ಲಿ ನಾನು ಸಕ್ಕರೆ ಕಾಯಿಲೆಯ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಅನಿತಾ, ವಿವೇಕಾನಂದ ಹೆಲ್ತ್ ಗ್ಲೋಬಲ್ನಲ್ಲಿ ಯೋಗ ಮತ್ತು ಪ್ರಕೃತಿಯ ಚಿಕಿತ್ಸೆಯ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸಕ್ಕರೆ ಕಾಯಿಲೆ ಅಂದ್ರೇನು? ಡಯಾಬಿಟಿಸ್ ಮೆಲಿಟಸ್, ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇರೋದು. ಇದು ಯಾವ ಕಾರಣಕ್ಕಾಗಿ ಆಗುತ್ತೆ, ಯಾವ ಥರದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು 3 ಹಂತದಲ್ಲಿ ಆಗುತ್ತೆ. ಆದರೆ ಡಯಾಬಿಟೀಸ್ ಟೈಪ್ 1, ಟೈಪ್ 2 ಮತ್ತು ಜುವೆನೈಲ್ ಡಯಾಬಿಟೀಸ್ ಅಂತ. ಡಯಾಬಿಟೀಸ್ ಟೈಪ್ 1 ಅಂದರೆ ಇದು ಇನ್ಸುಲಿನ್ ಡಿಪೆಂಡೆಂಟ್. ನಮ್ಮ ದೇಹದಲ್ಲಿ ತುಂಬ ಉಪಕಾರಿಯಾಗಿರುವಂತಹ ಹಾರ್ಮೋನ್, ಅದು ಇನ್ಸುಲಿನ್ ಕಡಿಮೆ ಪ್ರಮಾಣದಲ್ಲಿ ಅಥವಾ ಏನೂ ಇಲ್ಲದೇ ಇರೋದು. ಅಥವಾ ಡಯಾಬಿಟೀಸ್ ಟೈಪ್ 2 ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇದ್ದರೂ ಕೂಡ ಇದನ್ನು ಬೇರೆ ಕೆಲವೊಂದು ಸೆಲ್ಸ್ಗಳು, ಜೀವಕೋಶಗಳು ಅದನ್ನು ಐಡೆಂಟಿಫೈ ಮಾಡಿದ್ರೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಆಗ್ತಾ ಇರೋದು ಡಯಾಬಿಟೀಸ್ ಟೈಪ್ 2. ಜುವೆನೈಲ್ ಡಯಾಬಿಟೀಸ್ ಅಂದರೆ ಹೆಣ್ಣು ಮಕ್ಕಳಲ್ಲಿ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಶುಗರ್ನ ಲೆವೆಲ್ ಹೆಚ್ಚಾಗೋದು ಜುವೆನೈಲ್ ಡಯಾಬಿಟೀಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಟೈಪ್ 1 ಡಯಾಬಿಟೀಸನ್ನು ಚೈಲ್ಡ್ಹುಡ್ ಎಲ್ಲ ನೋಡ್ಬೋದು, ಅಥವಾ ನಾವು ಕಾಲೇಜ್ ಓದೋ ಟೈಮಲ್ಲಿ ಅಥವಾ 30 ವರ್ಷಗಳಿಂದ ಕೆಳಗೆ ಕೂಡ ನೋಡ್ಬೋದು. ಆದರೆ ಟೈಪ್ 2 ಡಯಾಬಿಟೀಸ್ ಸಾಮಾನ್ಯವಾಗಿ 35 ವರ್ಷಗಳ ನಂತರವಾಗಿ ಅತಿ ಹೆಚ್ಚಾಗಿ ನಾವು ಕಂಡು ಬರ್ತಾ ಇರೋದು ಟೈಪ್ 2 ಡಯಾಬಿಟೀಸ್. ಇದಕ್ಕೆ ಮುಖ್ಯ ಕಾರಣ, ಟೈಪ್ 2 ಡಯಾಬಿಟೀಸ್ನ ಮುಖ್ಯ ಕಾರಣ ಏನಾಗ್ಬೋದು ಅಂದರೆ ನಮ್ಮ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು, ಅಥವಾ ಸರಿಯಾಗಿ ಆಹಾರವನ್ನು ಸೇವಿಸ್ತಾ ಇರೋದು, ಅಂದರೆ ಜಂಕ್ ಫುಡ್ಡನ್ನು ಹೆಚ್ಚಾಗಿ ಸೇವಿಸ್ತಾ ಇರೋದು, ಈ ಥರದ್ದು ಕೂಡ ಕಾರಣವಾಗುತ್ತೆ. ಡಯಾಬಿಟೀಸ್ ಟೈಪ್ 1ನಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್, ನಾನು ಹೇಳಿದಾಗೆ ಇದು ವಂಶವಾಹಿನಿಗಳಲ್ಲಿ ಬರುವಂತಹದ್ದು. ಮತ್ತು ಎರಡನೇದು, ವಂಶವಾಹಿನಿ ಯಾವುದೇ ಕಾರಣ ಇರಲ್ಲ, ಇದು ನಮ್ಮ ದೈಹಿಕ ಶೈಲಿಯಿಂದ ಹೆಚ್ಚಾಗ್ತಾ ಹೋಗುವಂಥದ್ದು ಡಯಾಬಿಟೀಸ್. ಮೂರನೇದು, ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು. ಎಲ್ಲರಲ್ಲೂ ಕೆಲವೊಬ್ಬರಲ್ಲಿ ಕೂಡ ಇದು ಕಂಡುಬರುತ್ತೆ. ಇದರ ಲಕ್ಷಣಗಳೇನು? ಶುಗರ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇದ್ರೆ ನಮಗೇನು ಅನಿಸುತ್ತೆ ಅಂದರೆ ಬಾಯಾರಿಕೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಬಾಯಾರಿಕೆ ಆಗುವುದು ಮತ್ತು ಹಸಿವಾಗುವುದು, ಮತ್ತು ನಮ್ಮ ದೇಹದಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಾ ಇರೋದು, ಕೆಲವೊಂದು ಬಾರಿ ನಿದ್ರೆ ಸರಿಯಾಗಿ ಆಗ್ತಾ ಇರಲ್ಲ, ಒಂಥರ ಒತ್ತಡ, ಡಿಸ್ಕಂಫರ್ಟ್ ಆಗ್ತಾ ಇರೋದು, ಇದೆಲ್ಲ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ರಕ್ತದ ಅಂಶ ಹೆಚ್ಚಾದಾಗ ಕಂಡುಬರುತ್ತೆ. ಮತ್ತು ಇದನ್ನು ಹೇಗೆ ಸರಿಪಡಿಸ್ಕೋಬೋದು? ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ನಾವು ಯಾಕೆ ಈ ಶುಗರನ್ನು ಮಾನಿಟರ್ ಮಾಡಬೇಕು ಅಂತಂದರೆ, ಅತಿ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಕೆಲವು ಬೇರೆ ಅಂಗಗಳು ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ಸಾಮಾನ್ಯವಾಗಿ ಯಾವ ಅಂಗಗಳು ಡ್ಯಾಮೇಜ್ ಆಗುತ್ತೆ ಅಂದರೆ, ಕಣ್ಣುಗಳು, ಹೃದಯ, ರಕ್ತ ಮತ್ತು ರಕ್ತನಾಳಗಳು, ಮಾಂಸಖಂಡಗಳು, ನರಗಳು ಕೂಡ ವೀಕ್ ಆಗ್ತಾ ಹೋಗುತ್ತೆ. ಅದರ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಣೆ ಆಗೋದಿಲ್ಲ. ಏನೆಲ್ಲ ಬರ್ಬೋದು? ಡಯಾಬಿಟೀಸ್ ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟೀಸ್ ಇನ್ಸಿಪಿಡಿಸ್ ಆಗ್ಬೋದು, ಅಂದರೆ ನಮ್ಮ ದೇಹದಲ್ಲಿರುವಂತಹ ಬೇರೆ ದ್ರವ ರೂಪದಲ್ಲಿರುವಂಥದ್ದು ಅಕ್ಯುಮುಲೇಟ್ ಆಗುವುದು ಬೇರೆ ಅಂಗಗಳಲ್ಲಿ, ರಕ್ತ ಮತ್ತು ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗದೇ ಇರುವಂಥದ್ದು, ಮತ್ತು ಹೃದಯ ಕೂಡ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಈ ಎಲ್ಲ ಕಣ್ಣು ಮತ್ತು ನರಗಳಿಗೆ ಸಂಬಂಧಿಸಿದಂಥ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಹೇಗೆ ನಾವು ಸರಿಪಡಿಸ್ಕೋಬೋದು ನ್ಯಾಚುರಲ್ ವೇಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆ ನಮ್ಮ ಮಾನಸಿಕ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಕೂಡ ಬಹಳ ಮುಖ್ಯವಾಗುತ್ತದೆ. ಯಾವ ಕಾರಣಕ್ಕಾಗಿ ಅಂದರೆ, ನಮ್ಮ ಪ್ರತಿಯೊಂದು ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳು ಒಂದಕ್ಕೊಂದು ಪರಸ್ಪರವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಮಾನಸಿಕ ಒತ್ತಡವನ್ನು ಕೂಡ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಆಗ ರಕ್ತದ ಒತ್ತಡ ಕೂಡ ಜಾಸ್ತಿ ರಕ್ತದ ಒತ್ತಡ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬಂದಾಗ ಜೀವನ ಶೈಲಿ, ನೈಸರ್ಗಿಕವಾಗಿ ನಮ್ಮ ಜೀವನ ಶೈಲಿಯ ಪದ್ಧತಿಯನ್ನು ನಾವು ಸರಿಪಡಿಸ್ಕೋಬೋದು. ಯಾವ ಮೂಲ ಅಂದರೆ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಮತ್ತು ನಮ್ಮ ಮಾನಸಿಕ ಒತ್ತಡವನ್ನು ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ. ನಾವು ಆಹಾರ ಪದ್ಧತಿ ಅಂತ ಬಂದಾಗ ಏನೆಲ್ಲ ಮ್ಯಾನೇಜ್ ಮಾಡ್ಕೋಬೋದು? ನಾವು ಪ್ರತಿದಿನ ತಗೊಳ್ತಾ ಇರುವಂತಹ ಆಹಾರವನ್ನು ಸರಿಪಡಿಸ್ಕೊಳ್ಳೋದು, ಸಕ್ಕರೆಯನ್ನು ಸಂಪೂರ್ಣವಾಗಿ ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಕ್ಕರೆಯನ್ನು ಕಡಿಮೆ ಮಾಡುವಂತಹ ಗುಣಗಳನ್ನು ಹೊಂದಿರುವಂತಹ ಹಸಿ ತರಕಾರಿ, ಹಣ್ಣುಗಳ ಸೇವನೆಯನ್ನು ಮಾಡಬೇಕು. ಆ ಹಸಿ ತರಕಾರಿಗಳು ಯಾವುವು
ಅಂತ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ನಮ್ಮ ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್, ಬೆಂಡೆಕಾಯಿ, ಮೆಂತೆಕಾಳು, ಅಗಸೆ ಬೀಜ, ಕಾಮಕಸ್ತೂರಿ ಬೀಜ, ಈ ಎಲ್ಲವುಗಳು, ಹಾಗಲಕಾಯಿ ಕೂಡ ನಮ್ಮ ದೇಹದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಕೆಲವು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಅಂತ ಕರೀತಾರೆ, ಅದನ್ನು ಹೆಚ್ಚಾಗಿ ಹೊಂದಿರುತ್ತೆ. ಸೊ ಈ ಎಲ್ಲವುಗಳನ್ನ ನಾವು ದಿನನಿತ್ಯ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ರಕ್ತದ ಚೆಕ್ ಕೂಡ ಮಾಡಬೇಕಾಗುತ್ತೆ. ರಕ್ತದಲ್ಲಿರೋ ಸಕ್ಕರೆನ ಚೆಕ್ ಮಾಡ್ತಾರೆ. ರಕ್ತದಲ್ಲಿ ಸಕ್ಕರೆ ತೀರಾ ಕಡಿಮೆ ಆಗೋದು ಕೂಡ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಸೊ ನಾವು ರಕ್ತದಲ್ಲಿರುವ ಸಕ್ಕರೆಯನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು. ಏನಾದರೂ ಸಿಂಪ್ಟಮ್ಸ್ ಬರುತ್ತೆ ಅದನ್ನು ಕೂಡ ಚೆಕ್ ಮಾಡಿದ್ರು ಅದರ ತಕ್ಕಂತೆ ಮತ್ತು ಡಾಕ್ಟರ್ ಅಡ್ವೈಸ್ ಪ್ರಕಾರ ನೀವು ಯಾವ ತರಕಾರಿಗಳನ್ನು ತಿನ್ನಬೇಕು, ಯಾವ ಹಣ್ಣುಗಳನ್ನು ತಿನ್ನಬೇಕು, ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ ಮತ್ತು ಅದನ್ನು ಫಾಲೋ ಮಾಡಬೇಕು. ಸಕ್ಕರೆ ಅಂಶವನ್ನು ಮ್ಯಾನೇಜ್ ಮಾಡಲಿಕ್ಕೆ. ಸೊ ಯಾವುದನ್ನೆಲ್ಲ ತಿನ್ನಬಾರ್ದು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ. ಅತಿ ಹೆಚ್ಚಾಗಿ ಮಾವಿನ ಹಣ್ಣು, ಬಾಳೆಹಣ್ಣು ಮತ್ತು ಸೀತಾಫಲ ಹಾಗೂ ಹಲಸಿನ ಹಣ್ಣು, ಈ ಹಣ್ಣುಗಳನ್ನು, ಡೇಟ್ಸ್, ದ್ರಾಕ್ಷಿ, ಈ ಹಣ್ಣುಗಳನ್ನು ಕಡಿಮೆ ಮಾಡಬೇಕು. ರಕ್ತದಲ್ಲಿ ಸಕ್ಕರೆ ಅಂಶ ಅತಿ ಹೆಚ್ಚಾಗಿದ್ರೆ ಅದನ್ನು ಸಂಪೂರ್ಣವಾಗಿ ಬಿಡಬೇಕು ಕೂಡ. ಸಕ್ಕರೆ, ಬೆಲ್ಲ ಈ ಅಂಶಗಳನ್ನ ಕಡಿಮೆ ಮಾಡೋದು ಕೂಡ ಅವಶ್ಯಕತೆ ಇದೆ. ಮತ್ತು ಇದೆಲ್ಲ ಬರೋದು ಆಹಾರ ಪದ್ಧತಿಯಲ್ಲಿ. ನೀವು ಚೆನ್ನಾಗಿ ಇದನ್ನೆಲ್ಲ ಅಗಿದು ತಿನ್ನಬೇಕಾಗುತ್ತೆ. ಎಲ್ಲ ತರಕಾರಿ, ಸೊಪ್ಪು, ಕಾಳುಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು. ಸೊ ಯಾವ ರೂಪದಲ್ಲಿ ತಿನ್ನಬೇಕು ಅನ್ನೋದು ಕೂಡ ಹೇಳ್ತೀನಿ. ಸೊ ಮೆಂತೆ ಕಾಳನ್ನು ಒಂದು ದಿನ ರಾತ್ರಿ ಮುಂಚೆನೇ ನೆನೆ ಹಾಕಿ ಆ ಕಾಳುಗಳನ್ನು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ಬಿಟ್ಟು ಆ ಕಾಳುಗಳನ್ನ ತಿನ್ನೋದು, ಆ ಕಾಳುಗಳನ್ನ ನೆನೆಸಿದ್ನ ನೀರು ಕುಡಿಯೋದು ಕೂಡ ಉತ್ತಮ ಆಗುತ್ತೆ. ಮತ್ತು ಬೆಂಡೆಕಾಯಿನೂ ಕೂಡ ತಕ್ಷಣ ನೆನೆಸ್ಬಿಟ್ಟು ಒಂದು 10-15 ನಿಮಿಷಗಳ ಬಿಟ್ಟು ಅದನ್ನು ಕುಡಿಯೋದು ಕೂಡ ಮಾಡ್ಬೋದು. ದಿನ ಬೆಳಗ್ಗೆ ಜ್ಯೂಸ್ಗಳನ್ನ ತಗೊಳ್ಳೋದು, ಈ ಅಭ್ಯಾಸಗಳನ್ನು ಕೂಡ ನೀವು ಮಾಡ್ಬೋದು. ಸೊ ಅಗಸೆ ಬೀಜವನ್ನು ಹುರಿದ್ಬಿಟ್ಟು ಹಾಗೆ ತಿನ್ನೋದು ಅಥವಾ ಅಗಸೆ ಬೀಜದ ಪುಡಿಗಳನ್ನು ಮಾಡಿಕೊಂಡು ತಿನ್ಬೋದು. ಈ ಮೆಂತೆಕಾಳನ್ನ ಹಾಗೆ ತಿನ್ನೋದು ಕೂಡ ಕಷ್ಟ ಆದರೆ ಸೊ ಮೆಂತೆಕಾಳಿನ ಚಟ್ನಿಯನ್ನು ಕೂಡ ಮಾಡ್ಕೋಬೋದು. ಹೀಗೆ ಕಾಮಕಸ್ತೂರಿ ಬೀಜ ಅನ್ನೋದು ಕೂಡ ಯೂಸ್ ಮಾಡ್ಬೋದು. ಅದನ್ನು ನೀರಿನಲ್ಲಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ಆ ನೀರನ್ನ ನಿಮಗೆ ಯಾವಾಗ ಬೇಕೋ ಆವಾಗ ನೀರನ್ನ ಸೇವಿಸ್ಬೇಕಾದ್ರೆ ಆ ನೀರನ್ನೇ ಸೇವಿಸ್ಬೋದು. ಇದನ್ನು ಕೂಡ ನೀವು ಮಾಡ್ಬೋದು. ಸೊ ಇದೆಲ್ಲ ಆಹಾರ ಪದ್ಧತಿಯಲ್ಲಿ ಬರುತ್ತೆ. ಸೊ ಮತ್ತೊಂದು ಮುಖ್ಯವಾಗಿ ನಮ್ಮ ದೈಹಿಕ ಚಟುವಟಿಕೆ. ಸೊ ದೈಹಿಕ ಚಟುವಟಿಕೆಯನ್ನು ಮಾಡೋದ್ರಿಂದ ನಾವು ನಮ್ಮ ರಕ್ತ ಪರಿಚಲನೆಯನ್ನು, ರಕ್ತದಲ್ಲಿರುವಂತಹ ಸಕ್ಕರೆಯನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಯೋಗದಲ್ಲಿ ಸಾಮಾನ್ಯವಾಗಿ ನಮ್ಮ ಯೋಗ ಅಭ್ಯಾಸದಲ್ಲಿ ಏನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಮತ್ತು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯೋಗದಲ್ಲಿ ಆರೋಗ್ಯವಾಗಿ ನೀವು ಯಾವುದು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತ್ರ ಮಾಡೋದು. ಅಂದರೆ ಮುಂದೆ ಬಾಗುವುದು, ಹಿಂದೆ ಬಾಗುವುದು, ಸೈಡ್ವರ್ಡ್ ಟ್ವಿಸ್ಟಿಂಗ್ ಇರುವಂತಹ ಆಸನಗಳು, ವಕ್ರಾಸನ, ಘಟಿಚಕ್ರಾಸನ, ಪಾದಹಸ್ತಾಸನ, ಭುಜಂಗಾಸನ, ಹೀಗೆ ಮುಂತಾದವು ಆಸನಗಳನ್ನು ಕೂಡ ಗೊತ್ತಿರೋರ ಹತ್ರ ಕಲ್ತ್ಕೊಂಡ್ಬಿಟ್ಟು ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದ್ರ ಒಟ್ಟಿಗೆ ನೀವು ಕೆಲವೊಂದು ಪ್ರಾಣಾಯಾಮ ಅಭ್ಯಾಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಮಾನಸಿಕ ಒತ್ತಡದ ಬಗ್ಗೆನೂ ಹೇಳ್ತಾ ಇದ್ದೆ. ನೀವು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಾಣಾಯಾಮ ಅಭ್ಯಾಸ ಮತ್ತು ಓಂಕಾರದ ಉಚ್ಚಾರಣೆಗಳು ಮತ್ತು ಕೆಲವೊಂದು ವಿಶ್ರಾಂತಿ ಕ್ರಿಯೆಗಳ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡವನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ಸೊ ಅದ್ರ ಒಟ್ಟಿಗೆ ನಿಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಸೊ ಇವೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ಆದಷ್ಟು ಟ್ರೈ ಮಾಡಿ ಫಾಲೋ ಮಾಡೋಕ್ಕೆ. ಏನೇ ಆರೋಗ್ಯದ ಸಲಹೆಗಾಗಿ ನಮ್ಮನ್ನು ಭೇಟಿ ಮಾಡ್ಬೋದು. ವಿವೇಕಾನಂದ ಹೆಲ್ತ್ ಗ್ಲೋಬಲ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.